ದೇಶವನ್ನೇ ತಲ್ಲಣಗೊಳಿಸಿರುವ ಹತ್ರಾಸ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸ್ ದಿನಕ್ಕೊಂದು ಹೊಸ ತಿರುವು ಪಡ್ಕೊಳ್ತಾ ಇದೆ. ಪ್ರಕರಣದ ಇತ್ತೀಚಿನ ಬೆಳವಣಿಗೆಯನ್ನ ನೋಡಿದಾಗ ಸಂತ್ರಸ್ತೆಯ ಮೇಲೆ ರೇಪ್ ಆಗಿಲ್ಲ ಅನ್ನೋ ವರದಿ ಮೆಡಿಕಲ್ ಕಾಲೇಜ್ ನೀಡಿದ್ರೆ, ನಿನ್ನೆ ಪೊಲೀಸರು ಸಂತ್ರಸ್ತೆ ಆರೋಪಿಯೊಂದಿಗೆ ನಿರಂತರ ಫೋನ್ ಸಂಪರ್ಕದಲ್ಲಿದ್ಲು. 104 ಬಾರಿ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಕಾಲ್ಗಳ ಲಿಸ್ಟ್ ಸಿಕ್ಕಿದೆ ಅಂದಿದ್ದಾರೆ. ಆದರೆ ಇವತ್ತು 4 ಜನ ಆರೋಪಿಗಳು ಮನಿಷಾಳ ತಾಯಿ ಹಾಗೂ ಸಹೋದರ ಅವಳನ್ನ ಕೊಲೆ ಮಾಡಿದ್ದು ಅಂತ ಪತ್ರ ಬರೆದು ವರಿಷ್ಠಾಧಿಕಾರಿಗಳಿಗೆ ನೀಡಿದ್ದಾರೆ. ಇನ್ನು ಸಂತ್ರಸ್ತೆಯ ಪರಿಚಯ ನನಗೆ ಇತ್ತು, ಆಕೆಯೊಂದಿಗೆ ದೀರ್ಘಕಾಲದಿಂದಲೂ ಸಂಪರ್ಕದಲ್ಲಿದ್ದೆ, ಆದರೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿಲ್ಲ ಅಂತ ಆರೋಪಿ ಸಂದೀಪ್ ಪತ್ರದಲ್ಲಿ ಬರೆದಿದ್ದಾನೆ.